ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಫುಡ್ ರೌಂಡ್ ಅಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ತುಂಬ ಹಸಿವಾಗ್ತಾ ಇದೆ. ಎಲ್ಲಾದರೂ ಒಂದು ಹೋಗಿ ತುಳುನಾಡ ಸಂಪ್ರದಾಯದ ಗಂಜಿ ಊಟವನ್ನು ಸವಿಬೇಕು, ಜೊತೆಗೆ ಸ್ವಾದಿಷ್ಟಕರವಾಗಿರಬೇಕು, ವೆರೈಟಿ ಫುಡ್ ಇರಬೇಕು. ಸೊ ಅಂತಹ ಹೋಟೆಲ್ ಆರ್ ಕ್ಯಾಂಟೀನ್ ಪುತ್ತೂರಿನಲ್ಲಿ ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಇದ್ದರೆ ಖಂಡಿತ ಪುತ್ತೂರು ತಾಲೂಕು ಪಂಚಾಯತ್ನ ಒಂದು ಕಟ್ಟಡದಲ್ಲಿ ರತ್ನಶ್ರೀ ಅನ್ನುವಂಥ ಒಂದು ಸಸ್ಯಾಹಾರಿ ಕ್ಯಾಂಟೀನ್ ಇದೆ. ಖಂಡಿತ ಇಲ್ಲಿ ಸವಿಬೋದು. ಸೊ ಹಾಗಾದರೆ ಇಲ್ಲಿ ಯಾವೆಲ್ಲ ವೆರೈಟಿ ಇದೆ, ಯಾವೆಲ್ಲ ರೀತಿಯಲ್ಲಿ ಸ್ವಾದಿಷ್ಟಕರವಾಗಿ ಸವಿಬೋದು, ಬನ್ನಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ. ಎಸ್, ಯಾವುದೇ ಹೋಟೆಲ್ ಆಗಿರಲಿ, ಯಾವುದೇ ಕ್ಯಾಂಟೀನ್ ಆಗಿರಲಿ, ಸೊ ಒಂದು ಒಳ್ಳೆ ಫುಡ್ ಸಿಗ್ತಾ ಇದೆ ಅಂತ ಹೇಳಿದರೆ ಎಷ್ಟೇ ದೂರ ಆಗಲಿ ಅದು ಖಂಡಿತ ಬಂದೇ ಬರ್ತಾರೆ. ಸೊ ಕಳೆದ ಕೆಲವೊಂದು ವರ್ಷಗಳಿಂದ ಡೈಲಿ ಒಂದು ಗ್ರಾಹಕರಾಗಿ ಇಲ್ಲಿಗೆ ಭೇಟಿ ನೀಡ್ತಾ ಇರುವಂಥ ಒಬ್ಬರು ಗ್ರಾಹಕರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಾನಾಗಲೇ ಹೇಳಿದೆ, ಒಂದು ಯಾವುದೇ ಹೋಟೆಲ್ ಆಗಿರ್ಬೋದು, ಯಾವುದೇ ಕ್ಯಾಂಟೀನ್ ಆಗಿರ್ಬೋದು, ಒಂದು ಒಳ್ಳೆ ಫುಡ್ ಅಂತ ಇದೆ ಅಂದಮೇಲೆ ಸೊ ತುಂಬ ದೂರದಿಂದ ಬರ್ತಾರೆ. ಸೊ ನಿಮ್ಮ ಒಂದು ಫುಡ್ ಬಗ್ಗೆ ಹೇಳೋದಾದರೆ ಸರ್, ಇಲ್ಲಿನ ಫುಡ್ ಬಗ್ಗೆ ಹೇಳೋದು. ನಾನು ಸುಮಾರು ಇಲ್ಲಿ 21 ವರ್ಷಗಳಿಂದ ಮೊದಲು ಒಂದು ಹೋಟೆಲ್ ಅಲ್ಲಿ ಇತ್ತು. ನಾನು ಇಲ್ಲಿಯ ಊಟ ಸವಿತಿದ್ದೇನೆ. ನನಗೆ ಸುಮಾರು ಒಂದು 49 ವರ್ಷ ವಯಸ್ಸಾಯಿತು. ನಾನೊಂದು ಆರೋಗ್ಯವಾಗಿದ್ದೇನೆ. ಈಗ ಮಧ್ಯಾಹ್ನದ ಹೊತ್ತಿಗೆ ನಮಗೆ ಒಂದು ಗಂಜಿ ಊಟ ಅಂದರೆ ಯಾವುದೇ ಮಿಕ್ಸ್ ಇಲ್ಲದೆ ನಮಗೆ ಭಾರಿ ಒಳ್ಳೆ ಊಟ ಸಿಗ್ತಾ ಉಂಟು. ಇಲ್ಲಿಗೆ ನಾನು ನೋಡ್ತಾ ಇದ್ದೇನೆ, ನಾನು ಇಲ್ಲಿ ಹತ್ತಿರದಲ್ಲಿರು ಸುಮಾರು ದರ್ಬೆ ಆಚೆ ಬೊಳ್ಳುವಾರು ಎಲ್ಲ ಈ ಪುತ್ತೂರಿನ ಆಸುಪಾಸಿನಿಂದ ತುಂಬ ಜನ ಬಂದು ಇಲ್ಲಿ ಊಟ ಸವಿತಾ ಇದ್ದಾರೆ. ಮತ್ತು ಒಳ್ಳೆ ಇಲ್ಲಿ ಸರ್ವಿಸು ಉಂಟು, ಸರ್ವಿಸಿಗೆ ಕೊಡೋದು ಒಳ್ಳೆ ಉಂಟು, ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಬೇರೆ ಹೋಟೆಲ್ನ ಊಟಕ್ಕೆ ಹೋಲಿಸಿದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಸ್ಪೆಷಲ್ ಅನ್ನೋದು ಇಲ್ಲಿ ಅಂತ ಹೇಳಿದರೆ, ಈಗ ನಾರ್ಮಲ್ ಎಲ್ರಿಗೊಂದು ಈ ಗ್ಯಾಸ್ಟ್ರೈಟಿಸ್ ಅಂತ ಪ್ರಾಬ್ಲಮ್ ಇರ್ತದೆ. ಅದು ಇಲ್ಲಿ ಊಟ ಸವಿದ್ರೆ ಅಂಥವರಿಗೆ ಖಂಡಿತ ಇರಲಿಕ್ಕಿಲ್ಲ ಅಂತ ನಂದೊಂದು ಭಾವನೆ. ಅಷ್ಟು ಒಳ್ಳೆಯ ಫುಡ್ಡು ಅರೇಂಜ್ ಮಾಡ್ತಾ ಇದ್ದಾರೆ. ಎಸ್, ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರತ್ನಶ್ರೀ ಕ್ಯಾಂಟೀನ್ನ ಮಾಲಕರಾದಂತಹ ಜಯಂತ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಎಸ್ ಸರ್, ಕಳೆದ 21 ವರ್ಷಗಳಿಂದ ಈ ಒಂದು ಕ್ಯಾಂಟೀನ್ ಕಾರ್ಯಾಚರಿಸ್ತಾ ಇದೆ. ಜೊತೆಗೆ 7 ರೂಪಾಯಿಂದ ಸ್ಟಾರ್ಟ್ ಆದಂಥ ಗಂಜಿ ಊಟ ಈಗ ಒಂದು ಉತ್ತಮ ರೆಸ್ಪಾನ್ಸ್ ಇದೆ ಗ್ರಾಹಕರಿಂದ. ಸೊ ಈ ಬಗ್ಗೆ ಹೇಳೋದಾದರೆ ಸರ್, ತುಂಬ ಖುಷಿ ಆಗ್ತಾ ಉಂಟು. ಸಾಧಾರಣ 21 ವರ್ಷಕ್ಕಿಂತ ಮುಂಚೆ ನಾವು ಇಲ್ಲಿ ವೆಜ್ಜಿ ಗಂಜಿ ಊಟ ಶುರು ಮಾಡಿದ್ದೆ ನಾನಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಯಾಕಂದರೆ ವೆಜ್ಜಿ ಆಗ ಯಾವ ಹೋಟ್ಲಲ್ಲಿ ನಡೀತಾ ಇರಲಿಲ್ಲ ಗಂಜಿ ಊಟ, ಆಮ್ಲೆಟ್ ಊಟ ಎಲ್ಲ ನಡೀತಿತ್ತು. ನಮ್ಮದು ವೆಜ್ 2 ಮೆಣಸು ಕೊಟ್ಟು ಗಂಜಿ ಊಟವನ್ನು ಕೊಡ್ತು. ಆವಾಗ 7 ರೂಪಾಯಿ ಗಂಜಿ ಊಟಕ್ಕೆ ಕೊಟ್ಟು ಆಮೇಲೆ ಫುಲ್ಲು ಮೀಲ್ಸ್ ಆಗ 8 ರೂಪಾಯಿಗೆ ಕೊಡ್ತಾ ಇದ್ದಿದ್ದು. ಕ್ರಮೇಣ ನಾವು ರೇಟ್ ಜಾಸ್ತಿ ಮಾಡ್ಕೊಂಡು ಬಂದಲ್ಲ, ಕಸ್ಟಮರೇ ಜಾಸ್ತಿ ಮಾಡ್ಕೊಂಡು ಬಂದು ಈಗ 30 ರಿಂದ 35 ರೂಪಾಯಿ ಅಲ್ಲಿಗೆ ನಿಂತಿದೆ. 35 ರೂಪಾಯಿಗೆ ಊಟ ಅಂದರೆ ಫುಲ್ ಮೀಲ್ಸ್ ಊಟ ಇರ್ತದೆ. ಗ್ರಾಹಕರು ಅಂದರೆ ಎಲ್ಲಿಂದನೂ ನಮ್ಮಲ್ಲಿ ರತ್ನಶ್ರೀ ಅಂದರೆ ಅಷ್ಟು ಹುಡ್ಕಾಡಿ ಬಂದು ಈಗ ನನ್ನ 3 ಹೋಟ್ಲಾಗಿದೆ. ಈಗ ಒಂದು ನಾನ್ ವೆಜ್ ಹೋಟ್ಲು, 2 ಗಂಜಿ ಊಟ ಕ್ಯಾಂಟೀನ್, ಒಂದು ನಮ್ಮ ಪಕ್ಕ ಪುರಸಭೆ ಪಕ್ಕ ಒಂದು ಹೋಟ್ಲು ಉಂಟು, ಇಲ್ಲಿ ಒಂದುಂಟು. ಅದು ಎಲ್ಲ ನಮ್ಮ ಗ್ರಾಹಕರ ಸಾಕು. ಉಪ್ಪಿನಕಾಯಿ ಪಲ್ಯ, ಒಂದು ಗಸಿಯಾಲ ಸಾಂಬಾರು, ಆಮೇಲೆ 2 ಮೆಣಸು ಬಜ್ಜಿ. ಮೆಣಸು ಎಕ್ಸ್ಟ್ರಾ ಬೇಕಾದವ್ರು ಮೆಣಸಿಗೆ ಅಂತ ಊಟಕ್ಕೆ ಅಂತ ಬರುವವರು ಇದ್ದಾರೆ. ಆದಷ್ಟು ಕಮ್ಮಿ ರೇಟಲ್ಲಿ ಮೆಣಸು, ಒಂದು ಪ್ಲೇಟ್ ಮೆಣಸನ್ನು 5 ರೂಪಾಯಿಗೆಲ್ಲ ಕೊಟ್ಟು ಊಟ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ. ಕಳೆದ 21 ವರ್ಷದ ಹಿಂದೆ ಈ ಒಂದು ಕ್ಯಾಂಟೀನನ್ನು ಆರಂಭಿಸ್ತೀರಾ. ಸೊ ಗ್ರಾಹಕರ ರೆಸ್ಪಾನ್ಸ್ ಇವಾಗ ಹೇಗಿದೆ ಅನ್ನುವಂಥದ್ದು? ಈಗ ನಾನು ಶುರು ಮಾಡೋ ಟೈಮಲ್ಲಿ ಸಣ್ಣದ ನನ್ನ ಪಕ್ಕದಲ್ಲಿ ಒಂದು 2 ಟೇಬಲ್ ಮಾತ್ರ ಇದ್ದ ಹೋಟೆಲ್. ಜನಗಳು 12 ಗಂಟೆಗೆ ನಮ್ಮ ಊಟ ಮಾಡಲಿಕ್ಕೆ ಕ್ಯೂ ಬರ್ತಿದ್ರು. ಅಂದರೆ ರಿಕ್ಷಾದವ್ರು ಇರ್ಬೋದು, ಲಾಯರ್ಸ್ ಇರ್ಬೋದು, ಎಲ್ಲ
12 ಗಂಟೆ 12ವರೆಗೆ ನಮ್ಮದು ಸಾಧಾರಣ ಒಂದು 50 ಊಟ ಖಾಲಿಯಾಗುವಂಥ ಪರಿಸ್ಥಿತಿ. ಆಗ ನಮ್ಮದು ಒಂದೇ ಊಟ ಕ್ಯಾಂಟೀನ್, ಈಗ ತುಂಬ ಆಗಿದೆ. ಆಗ ಆಗಿನ ಟೈಮ್ನಲ್ಲಿ 18 kg ಅಕ್ಕಿ ಹೋಗ್ತಾಯಿತ್ತು ಸುರಿನ ಟೈಮಲ್ಲಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಕಮ್ಮಿ ಆದರೆ ಕೊರೋನಾ ಇದರಲ್ಲಿ, ಇಲ್ಲಾಂದರೆ ತುಂಬ ರೆಸ್ಪಾನ್ಸ್. ಈಗ ಈ 3 ಹೋಟ್ಲಿಂದಾಗಿ ಸಾಧಾರಣ 400 ಊಟ ಹತ್ರ ಹೋಗ್ತದೆ. 3 ಹೋಟ್ಲಿಂದ ನಾವು ವೆಜ್ ನಾನ್ ವೆಜ್ 2 ಗಂಜಿ ಊಟದಿಂದಾಗಿ 400 ಊಟ ಹೋಗ್ತದೆ. ಓಕೆ, ಆಗಲೇ ಹೇಳಿದರೆ 7 ರೂಪಾಯಿಂದ ಸ್ಟಾರ್ಟ್ ಆಯಿತು 21 ವರ್ಷದ ಹಿಂದೆ ಅಂತ. ಸೊ ಇವಾಗ ಪ್ರೈಸ್ ಬಗ್ಗೆ ಹೇಳೋದಾದರೆ ಸರ್? ಈಗ ನಮಗೆ ನನ್ನದೊಂದು ಆಸೆ ಇತ್ತು ಜಾಸ್ತಿ ಮಾಡಲಿಕ್ಕಿಲ್ಲ ಅಂತೇಳಿ. ದಿನಕ್ಕೆ ಗ್ಯಾಸಿನ ಒಂದು ಸಮಸ್ಯೆ ಮಾತ್ರ ನಮಗೆ. ಗ್ಯಾಸಿನ ಸಮಸ್ಯೆಯಿಂದಾಗಿ 35 ರೂಪಾಯಿ ರೇಟ್ ಮಾಡಿದ್ದಿಲ್ಲ. ಅಂದರೆ ಫುಲ್ ಮೀಲ್ಸ್ ನಮ್ಮದು 30 ರೂಪಾಯಿ ಇತ್ತು. ಈಗ 35 ರೂಪಾಯಿ ಅನಿವಾರ್ಯ ಆಗಿದೆ. ಅಂದರೆ 1900 ಹತ್ರ ಗ್ಯಾಸ್ಗೆ ಆಗಿದೆ. ಮತ್ತು ಲೇಬರ್ಸ್ ಹಾಗೇನೆ ಇದ್ದಾರೆ, ಸಾಧಾರಣ 14-15 ಜನ 3 ಹೋಟ್ಲಿಂದಾಗಿ ಕೆಲಸದವರಿದ್ದಾರೆ. ಪ್ರಾಮಾಣಿಕ ತುಂಬ ಸಂಬಳ ಅಂತ ಇಲ್ಲ, ಒಂದು ಗೌರವಧನದಾಗಿ ನಾವೆಲ್ಲ ಅಡ್ಜಸ್ಟ್ ಆಗಿ ಒಂದೇ ಮನೆಯ ಫ್ಯಾಮಿಲಿಯವರೆಗೆ 14-15 ಜನ ಕೆಲಸಗಾರರು ಇದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರತ್ನಶ್ರೀ ಕ್ಯಾಂಟೀನ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಸ್ಪೆಷಲ್ ಆಗಿದೆ, ಜೊತೆಗೆ ಯಾವೆಲ್ಲ ರೀತಿಯ ಸ್ಪೆಷಲ್ ಫುಡ್ಡನ್ನು ಸವಿಬೋದು, ಸ್ವಾದಿಷ್ಟಕರವಾದ ಭೋಜನವನ್ನು ಸವಿಬೋದು. ಸೊ ನೀವು ಕೂಡ ಇಲ್ಲಿಗೆ ಭೇಟಿ ನೀಡೋದಾದರೆ ಖಂಡಿತ ತಾಲೂಕು ಪಂಚಾಯತ್ನ ಕಟ್ಟಡದಲ್ಲಿರುವಂತಹ ವಾಣಿಜ್ಯ ಸಂಕೀರ್ಣ ಕಟ್ಟಡದಲ್ಲಿ ಈ ಒಂದು ರತ್ನಶ್ರೀ ಕ್ಯಾಂಟೀನ್ ಇದೆ. ಸೊ ಖಂಡಿತ ನೀವು ಕೂಡ ಭೇಟಿ ನೀಡಿ ಇಲ್ಲಿನ ಭೋಜನವನ್ನು ಸವಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.